ಮಂಗ್ಳೂರ್ಗ್ ಹೋಗ್ತೀನಿ, ನೀವು ನಿಮ್ ಕೆಲಸ ನೋಡ್ಕೊಂಡು ಹೋಗಿ. ಹೋಗ್ಬೋದಿತ್ತು, ಆದ್ರೆ ಹಳೆ ಲವನ್ನ ಅರ್ಧದಲ್ಲಿ ಬಿಟ್ಟು ಹೋಗೋದು ಹುಡುಗರು ಕಾನೂನು ಪ್ರಕಾರ ಅಪರಾಧ ಆಗುತ್ತೆ. ನೋಡಿ ಡಾಕ್ಟ್ರೆ, ಇವತ್ತು ಸ್ಟ್ರೈಕ್ ನಡೀತಾ ಇದೆ, ಯಾವುದೇ ಬಸ್ ಸಿಕ್ಕಲ್ಲ. ಲೆಟ್ಸ್ ಬಿ ಪ್ರಾಕ್ಟಿಕಲ್. ನಾನು ಮಂಗ್ಳೂರ್ ಹೋಗ್ತಾ ಇದ್ದೀನಿ, ಬನ್ನಿ ಡ್ರಾಪ್ ಮಾಡ್ತೀನಿ. ಪ್ಲೀಸ್ ಶರತ್, ಜಸ್ಟ್ ಬಿಕಾಸ್ ನಾನ್ ಮಂಗ್ಳೂರ್ ಹೋಗ್ತಾ ಇದ್ದೀನಿ ಅಂತ ನೀವು ಮಂಗ್ಳೂರ್ಗ್ ಬರೋದ್ ಬೇಡ. ನಿಮ್ ಕೆಲಸ ನೋಡ್ಕೊಂಡು ಹೋಗಿ, ಚಿಲ್ಲರ್ ತರ ಬಿಹೇವ್ ಮಾಡ್ಬೇಡಿ. ಇದು ಬೇಕಾಗಿತ್ತು ನಮಗೆ. ಒಂದ್ ನಿಮಿಷ ಇದೆ. ಅದ್ ಯಾವನ ಹೇಳ್ತಿದ್ದ, ಹೊಸದಾಗಿ ಪರಿಚಯ ಆಗಿರೋ ಹುಡುಗಿಗೆ ಸದರ ಕೊಡಬಾರ್ದು, ಹಳೆ ಪರಿಚಯ ಇರೋ ಹುಡುಗಿಗೆ ಸಹಾಯ ಮಾಡಬಾರ್ದು ಅಂತ. ನೋಡ್ರಿ ಇನ್ವಿಟೇಷನ್, ನನ್ ಫ್ರೆಂಡ್ ಮದ್ವೆಗೆ ಮಂಗ್ಳೂರಿಗೆ ಹೋಗ್ತಿದ್ದೀನಿ. ಈ ಮದ್ವೆಗೆ ಹೋಗ್ತಾ ಇದ್ದೀರಾ? ಯಾ ಮಧು ನಿಮ್ಮನ್ನ ಇನ್ವೈಟ್ ಮಾಡಿದ್ಲಾ? ಹಿಂಗೆ ಮಧುನ? ಯಾವ ಮಧು? ನಾನ್ ನನ್ ಫ್ರೆಂಡ್ ನಾರಾಯಣ್ ಮದ್ವೆಗೆ ಹೋಗ್ತಿರೋದು. ನಾರಾಯಣ್ ಮಧು? ಓ ಮೈ ಗಾಡ್, ನಾನು ಇದೇ ಮದ್ವೆಗೆ ಹೋಗ್ತಾ ಇದ್ದೀನಿ. ದೇವ್ರೇ, ಏನಪ್ಪಾ ನೀನ್ ಲೀಲೆ, ಮರಿಬೇಕು ಅಂತಿದ್ದವಳ ಎದುರು ಕಳ್ಸಿದ್ಯಾ?